ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಮೇಯರ್ ಸೂಚನೆ ನೀಡಿದಂತೆ ಇದೀಗ ಮತ್ತೆ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಮತ್ತೆ ನಗರದ ಪ್ರಮುಖ ರಸ್ತೆಗಳ ಪಕ್ಕದಲ್ಲಿ ಇದ್ದ ಗೂಡಂಗಡಿಗಳನ್ನು ತೆರವು ಮಾಡಲಾಗಿದೆ. ಕೆಎಂಸಿ ಅತ್ತಾವರದ ಬಳಿ ಸಾಲು ಸಾಲಾಗಿದ್ದ ಎಲ್ಲಾ ಗೂಡಂಗಡಿಗಳನ್ನು ಇಂದು ಮಂಗಳೂರು ನಗರ ಪಾಲಿಕೆಯ ಪೊಲೀಸರ ಉಪಸ್ಥಿತಿಯಲ್ಲಿ ತೆರವುಗೊಳಿಸಲಾಗಿದೆ. ಆದರೆ ಪಾಲಿಕೆಯ ಈ ನೀತಿಗೆ ಕಾಂಗ್ರೆಸ್ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಸರ್ಕಾರ ಲಾಕ್ಡೌನ್ ಮಾಡಿ ಜನರನ್ನ ಮನೆಯಲ್ಲಿ ಕುಳ್ಳಿರಿಸಿದೆ. ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟು ಮಾಡುವ ಮಂದಿ ಆರ್ಥಿಕವಾಗಿ ತತ್ತರಿಸಿ ಹೋಗಿದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರ ಆರ್ಥಿಕ ಪ್ಯಾಕೇಜ್ ಬಿಡುಗಡೆ ಮಾಡಿದ್ದು 10,000 ರಾಷ್ಟ್ರೀಕೃತ ಬ್ಯಾಂಕಿನಿಂದ ನೀಡಿ ಅವರ ಉತ್ತೇಜನಕ್ಕೆ ನೀಡಲಾಗಿದೆ. 4,751 ಅರ್ಜಿಗಳು ಇದಕ್ಕೆ ಬಂದಿದ್ದು 3,013 ಮಂದಿ ಆಯ್ಕೆಯಾಗಿದ್ದು 2,691 ಮಂದಿ 10,000 ರೂಪಾಯಿ ಸಾಲವನ್ನು ಪಡೆದು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರುವ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಇದೀಗ ಮತ್ತೆ ಅವರ ಜೀವನ ಮಾಡುವ ಹಕ್ಕನ್ನು ಕಸಿತಾ ಇದ್ದು ಗೂಡಂಗಡಿಗಳನ್ನು ತೆರವು ಮಾಡಲು ಹೊರಟಿರುವುದು ಖಂಡನೀಯ ಎಂದು ಮಂಗಳೂರು ನಗರ ಪಾಲಿಕೆಯ ಪ್ರತಿಪಕ್ಷದ ನಾಯಕ ಎಸಿ ವಿನಯ್ ರಾಜ್ ಹೇಳಿದ್ದಾರೆ. ಜನರ ಜೀವನದ ಜೊತೆ ಚೆಲ್ಲಾಟ ಮಾಡ್ತಾ ಇದೆ. ಹೀಗೆ ಮಾಡಿದ್ರೆ ಅವರು ಪಡೆದ ಸಾಲವನ್ನ ಮರುಪಾವತಿ ಮಾಡುವ ಬಗ್ಗೆ ಹೇಗೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಈ ಕಾರ್ಯಾಚರಣೆ ನಿಲ್ಲಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಒಂದು ಕಡೆ ಸಾಲವನ್ನು ತಗೊಂಡಿದ್ದಾರೆ, ಪುನಃ ಇವತ್ತು 3ನೇ ಅಲೆ ಬರ್ತಾ ಇದೆ, 2ನೇ ಅಲೆ ಬಂದು ಹೋಗಿದೆ, ವ್ಯಾಪಾರ ವಹಿವಾಟುಗಳು ಕಡಿಮೆ ಆಗಿದೆ, ಮಳೆಗಾಲ ಬೇರೆ ಇವತ್ತು ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪಕವಾದ ಪ್ರಚಾರವನ್ನು ಕೊಟ್ಟು ಈ ಅರ್ಜಿಗಳನ್ನು ತೆಗೆದುಕೊಂಡು ಇವರಿಗೆ ಸಾಲವನ್ನು ವಿತರಣೆ ಮಾಡಿ ಇವತ್ತು ಅದೇ ಮಂಗಳೂರು ಮಹಾನಗರ ಪಾಲಿಕೆ ಅವರ ಜೀವನ ಮಾಡುವ ಹಕ್ಕನ್ನು ಕಸಿಯುವಂಥ ರೀತಿಯಲ್ಲಿ ಇವತ್ತು ಗೂಡಂಗಡಿಗಳನ್ನು ತೆರವು ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಹೊರಟಿರುವಂಥದ್ದು ನಿಜವಾಗಿ ಕೂಡ ಇದು ಖಂಡನೀಯ. ಬಡವರ ಒಂದು ಜೀವನದ ಮೇಲೆ ಚೆಲ್ಲಾಟವನ್ನು ಇವತ್ತು ಮಾಡ್ತಾ ಇದೆ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇವರ ಜೀವನದ ಹಕ್ಕನ್ನು ಇವತ್ತು ಕಸಿತಾ ಇದ್ದಾರೆ. ಇವರು ಎಲ್ಲಿಂದ ಈ ಸಾಲವನ್ನು ಮರುಪಾವತಿ ಮಾಡಬೇಕು? ಹೇಗೆ ಅವರ ಕುಟುಂಬವನ್ನು ಇವರು ಸಾಕಣೆ ಮಾಡಬೇಕು? ಯಾಕೆ ಇದನ್ನು ಅವರಿಗೆ ಅರ್ಥ ಮಾಡಲಿಕ್ಕೆ ಇವತ್ತು ಈ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತಕ್ಕೆ ಆಗ್ತಾ ಇಲ್ಲ?